ದೇವರ ಮನೆಯಲ್ಲಿ ಈ ವಸ್ತುಗಳಿದ್ದರೆ ಪೂಜಾ ಫಲ ಸಿಗುವುದೇ ಇಲ್ಲ. ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಪೂಜೆಯ ಫಲ ಸಿಗುವುದಿಲ್ಲ ಎನ್ನಲಾಗುತ್ತದೆ. ಭಕ್ತರು ತಮ್ಮ ಆರಾಧ್ಯ ಮೂರ್ತಿಯನ್ನು ಮನೆಯಲ್ಲಿ ಬಹಳ ಉತ್ಸಾಹದಿಂದ ಪ್ರತಿಷ್ಠಾಪಿಸಿರುತ್ತಾರೆ. ಹಾಗೆಯೇ ತಮ್ಮ ಇಷ್ಟದೇವರ ಕೃಪೆಗೆ ಪಾತ್ರರಾಗಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಭಕ್ತರು ಕೆಲವೊಂದು ಮುಖ್ಯ ವಿಚಾರಗಳನ್ನೇ ಮರೆತು ಬಿಡುತ್ತಾರೆ. ವಾಸ್ತುಶಾಸ್ತ್ರ ಮತ್ತು ನಂಬಿಕೆಗಳೆರಡರ ಪ್ರಕಾರ ಕೆಲವೊಂದು ವಸ್ತುಗಳು ಮನೆಯಲ್ಲಿ ಇಡಬಾರದು, ಇದರಿಂದ ಅಶುಭ ಫಲ ಸಿಗುತ್ತದೆ. ಇನ್ನು ದೇವರ ಮನೆಯಲ್ಲಿ ಕೂಡ ಕೆಲವೊಂದು ವಸ್ತುಗಳನ್ನು ಇಡಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಪೂಜೆಯ ಫಲ ಸಿಗುವುದಿಲ್ಲ ಎನ್ನಲಾಗುತ್ತದೆ. ಪೂಜಾ ಮನೆಯಲ್ಲಿ ಇಡಬಾರದ 11 ವಸ್ತುಗಳು. 1. ಮನೆಯ ದೇವರ ಕೋಣೆಯಲ್ಲಿ ಹೆಬ್ಬೆರಳಿನ ಗಾತ್ರಕ್ಕಿಂತ ದೊಡ್ಡ ಶಿವಲಿಂಗವನ್ನು ಇಡಬಾರದು. 2. ಮುರಿದ ದೇವರ ವಿಗ್ರಹವು ನಕಾರಾತ್ಮಕತೆಯನ್ನು ಹರಡುತ್ತದೆ. ಈ ಕಾರಣದಿಂದ ಮುರಿದ ವಿಗ್ರಹ ಮತ್ತು ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬಾರದು. 3. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ದೇವರಿಗೆ ಅರ್ಪಿಸಿದ ಹೂಗಳನ್ನು ರಾತ್ರಿಯ ಮೊದಲು ತೆಗೆದುಹಾಕಬೇಕು. 4. ಒಣಗಿದ ಹೂಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಅಥವಾ ದೇವರ ಮುಡಿಯಲ್ಲಿ ಇಡುವುದು ಅಶುಭ. 5. ದೇವರ ಕೋಣೆಯಲ್ಲಿ ದೇವರ ದೊಡ್ಡ ಫೋಟೋವನ್ನು ಹಾಕಬಹುದು, ಆದರೆ ದೊಡ್ಡ ವಿಗ್ರಹಗಳನ್ನು ಇಡಬಾರದು. ಇದು ದಂಪತಿಗೆ ಒಳ್ಳೆಯದಲ್ಲ. 6. ಮನೆಯ ದೇವರ ಕೋಣೆಯಲ್ಲಿ 1 ಶಂಖವನ್ನು ಮಾತ್ರ ಇಡಬೇಕು. ಒಂದಕ್ಕಿಂತ ಹೆಚ್ಚು ಶಂಖವನ್ನು ಇಡುವುದು ಅಮಂಗಳಕರ ಎನ್ನಲಾಗಿದೆ. 7. ದೇವರ ವಿಗ್ರಹವನ್ನು ಎತ್ತರದಲ್ಲಿ ಇಡುವುದು ಸೂಕ್ತ. ದೇವರನ್ನು ಇಡುವ ಮಂಟಪ ನೆಲದಿಂದ ಕನಿಷ್ಠ 2 ಇಂಚು ಎತ್ತರವಿರಬೇಕು. 8. ದೇವರ ವಿಗ್ರಹದ ಮೇಲೆ ಏನನ್ನು ಇಡಬಾರದು, ಸರಿಯಲ್ಲ. ಏನಾದರೂ ಇಟ್ಟಿದ್ದರೆ ಅದನ್ನು ತೆಗೆದು ಕೆಳಗೆ ಇಡಬೇಕು. 9. ದೇವರ ಕೋಣೆಯಲ್ಲಿ ಅಲ್ಯೂಮಿನಿಯಂ ಅಥವಾ ಗಾಜಿನ ಪಾತ್ರೆಗಳಲ್ಲಿ ನೀರನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. 10. ದೇವರನ್ನು ಇಡುವ ಜಾಗದ ಸುತ್ತ ಅಥವಾ ಪೂಜಾ ಮನೆಯಲ್ಲಿ ಕಸದ ಡಬ್ಬಗಳನ್ನು ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. 11. ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ದೇವರ ಮಂಟಪವಿದ್ದರೆ ಅದನ್ನು ಪಾದಗಳ ಮುಂದೆ ಇಡಬಾರದು. ಈಶಾನ್ಯ ಮೂಲೆಯಲ್ಲಿ ಇಡಲು ಸಲಹೆ ನೀಡಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ. ರಾಧೇ ರಾಧೇ.